ಪೆಡ್ಲರ್ಸ್, ಕನ್ಸ್ಯೂಮರ್ಸ್ ಅಲ್ಲ, ಪೆಡ್ಲರ್ಸನ್ನು ಅರೆಸ್ಟ್ ಮಾಡಿದ್ದಾರೆ. ಈ ವರ್ಷ ಈವರೆಗೆ 132 ಜನ ಅರೆಸ್ಟ್ ಮಾಡಿದ್ದಾರೆ. ಸೊ ದ ನಂಬರ್ ಈಸ್ ಕ್ವೈಟ್ ಹೈ. ಇನ್ನೂ ನಮಗೆ ಒಂದು 5 ತಿಂಗಳಿದೆ, ಇನ್ನೂ ಇದ್ದರೆ ಅವರು ಕೂಡ ಅರೆಸ್ಟ್ ಆಗ್ತಾರೆ. ಬಟ್ ಒನ್ ಥಿಂಗ್ ವಿ ಹ್ಯಾವ್ ಟು ನೋಟಿಸ್ ಇನ್ ದಿಸ್ ಈಸ್, ಎಷ್ಟು ಜನ ಇನ್ನೂ ಇದರಲ್ಲಿ 43 ಜನ ಜೈಲಲ್ಲೇ ಇದ್ದಾರೆ. ಸೊ ವಿ ಆರ್ ಮೇಕಿಂಗ್ ಶೂರ್ ದಟ್ ದೇ ವಿಲ್ ಸ್ಟೇ ಇನ್ ಜೈಲ್. ಮೊದಲು ಬೇಲ್ ಸಿಗ್ತಾಯಿತ್ತು ಬೇರೆ ಬೇರೆ ಕಾರಣಗಳಿಂದಾಗಿ. ಇವಾಗ 43 ಜನ 3 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಜೈಲಲ್ಲೇ ಇದ್ದಾರೆ. ಮಧ್ಯೆ ಮಧ್ಯೆ ಅರೆಸ್ಟ್ ಆದವರು ಕೂಡ ಎಲ್ಲ ನಂಬರ್ ಸೇರಿದೆ, ಇದರಲ್ಲಿ ಕಂಟಿನ್ಯೂ ಆಗ್ತಾಯಿದೆ. ಅದಾವುದು ಲಾಸ್ಟ್ 3 ಡೇಸ್ 4 ಜನ NDPS ಪೆಡ್ಲರ್ಸನ್ನು ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ 3 ಜನ ಗಾಂಜಾ ಮಾರ್ತಾ ಇದ್ದಂಥವರನ್ನು ಅವ್ರ ಹತ್ರಿಂದ 2.5 kg ಗಾಂಜಾ ರಿಕವರಿ ಮಾಡಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಒಬ್ಬ ಆರೋಪಿ ಹತ್ರ 16 ಗ್ರಾಮ್ MDMA ರಿಕವರಿ ಮಾಡಲಾಗಿದೆ. ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗಿದೆ. ಸೊ ಈ ಇನ್ಫಾರ್ಮೇಷನ್ ಎಲ್ಲ ಸೋರ್ಸಸ್ಸಿಂದ ಕೂಡ ಬರ್ತಾಯಿದೆ ಕಂಟಿನ್ಯೂಸ್ ಆಗಿ. ನಮ್ಮ QR ಕೋಡಿಂದ ಕೂಡ ಬರ್ತಾಯಿದೆ ಮುಖ್ಯವಾಗಿ. ಇಷ್ಟಲ್ಲದೆ ಕಾಲೇಜಲ್ಲಿ ವಾಲಂಟ್ರಿಯಾಗಿ ಟೆಸ್ಟಿಂಗ್ ಮಾಡ್ತಾ ಇದ್ದಾಗ ಅಲ್ಲಿ ಕೂಡ ಪಾಸಿಟಿವ್ ಬಂದಾಗ ಅವರು ಕೂಡ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ಅವರಿಗೆ ಯಾರು ಸೋರ್ಸ್ ಇದ್ದಾರೆ ಅವರನ್ನು ಕೂಡ ಐಡೆಂಟಿಫೈ ಮಾಡಿ ಅರೆಸ್ಟ್ ಮಾಡಲಾಗುತ್ತಿದೆ. ಒಟ್ಟಿನಲ್ಲಿ ಎಲ್ಲ ಕಡೆಯಿಂದ ವರ್ಕ್ ನಡೀತಾ ಇದೆ. ಎಲ್ಲ ಪಬ್ಲಿಕ್ಕು ಕೂಡ ಇನ್ಫಾರ್ಮೇಷನ್ ಶೇರ್ ಮಾಡ್ಕೋಬೇಕಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾಯಿದ್ವಿ. ಈವರೆಗೆ ನಾವೆಲ್ಲ ಮಾತಾಡಿದ್ದಾಗ ಒಟ್ಟು 113 ಕಾಲೇಜಿನವರು ನಾವು ವಾಲಂಟ್ರಿಯಾಗಿ ಡ್ರಗ್ ಟೆಸ್ಟಿಂಗ್ ಮಾಡ್ತೀವಿ ಅಂತ ಹೇಳಿ ಟೆಸ್ಟಿಂಗ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ಈ ವಾಲಂಟ್ರಿ ಟೆಸ್ಟಿಂಗಲ್ಲಿ ಈವರೆಗೆ ಒಟ್ಟು 1200 ಜನ ಸ್ಟೂಡೆಂಟ್ಸ್ಗೆ ಡ್ರಗ್ ಟೆಸ್ಟಿಂಗ್ ಮಾಡಿಸಲಾಗಿದೆ. ಈ 1200 ಟೆಸ್ಟ್ ಮಾಡಿಸಿದ್ದವರೆಲ್ಲರಲ್ಲಿ ಕೂಡ ನಮಗೆ 10 ಜನ ಪಾಸಿಟಿವ್ ಬಂದಿದ್ದಾರೆ. ದಟ್ ಈಸ್ ಆಲ್ಮೋಸ್ಟ್ 0.1% ಅಂದ್ಕೊಳ್ಳಿ. 40 ಕಾಲೇಜ್ ಟೆಸ್ಟಿಂಗ್ ಆಗಿದೆ. ಅವರು 1211 ಜನ ಸ್ಟೂಡೆಂಟ್ಸ್ಗೆ ಬೇರೆ ಬೇರೆ ನಂಬರ್, ಕೆಲವರು 50 ಜನ ಸ್ಟೂಡೆಂಟ್ಸ್ ಇದ್ದಲ್ಲಿ 3-4 ಜನಕ್ಕೆ ಮಾಡಿದ್ದಾರೆ, ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಲ್ಲಿ ಜಾಸ್ತಿ ನಂಬರಿಗೆ ಮಾಡಿದ್ದಾರೆ. ಒಟ್ಟು 1217 ಸ್ಟೂಡೆಂಟ್ಸ್ ಟೆಸ್ಟಿಂಗ್ ಮಾಡಿದಾಗ 10 ಜನಕ್ಕೆ ಪಾಸಿಟಿವ್ ಬಂದಿತ್ತು. ಇವರೆಲ್ಲರಿಗೂ ಕೂಡ ಕೌನ್ಸಿಲಿಂಗ್ ಮಾಡಲಾಗಿದೆ. ಯಾರ್ಯಾರು ಇವರಿಗೆ ಸಪ್ಲೈ ಮಾಡಿದ್ದಾರೆ ಆ ಸೋರ್ಸಸ್ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ಎಲ್ಲ ರೀತಿ ಸ್ಟೂಡೆಂಟ್ಸು ಕೂಡ ಇದ್ದಾರೆ. ಆಲ್ಮೋಸ್ಟ್ ನಮಗೆ ಮೊದಲು ಕ್ಲಿಯರ್ ಆಗಿತ್ತು. ಈಗ 50% ಡಿಸ್ಕೌಂಟ್ ಕೊಟ್ಟಿದ್ದಾರೆ. ನಮಗೇನಾಗುತ್ತಂದರೆ ದೇರ್ ಆರ್ 2 ways ದೇ ಡೂ ಇಟ್. ಒಂದು ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಬರೋದು, ಎರಡನೇದು ನಮ್ಮವ್ರು ಅವ್ರ ಹತ್ರ ಹೋಗಿ ಕಲೆಕ್ಟ್ ಮಾಡೋದು. ಆ್ಯಂಡ್ ದ ಥರ್ಡ್ ಥಿಂಗ್ ಈಸ್ ವಿ ಗಿವ್ ದೆಮ್ ಎ ಚಾನ್ಸ್ ಟು ಗೋ ಟು ದಿ ಕೋರ್ಟ್ ಆನ್ ಡೇ ಆಫ್ ಲೋಕ್ ಅದಾಲತ್ ವಿಚ್ ಈಸ್ ಟುಮಾರೋ. ಇವತ್ತು ಲಾಸ್ಟ್ ಡೇ ಸರ್. ಸೊ ನಾಳೆ ಲೋಕ್ ಅದಾಲತ್ ಇರ್ತದೆ. ಸೊ ಒನ್ಸ್ ದಟ್ ಈಸ್ ಓವರ್ ವಿಲ್ ಗೆಟ್ ಎ ಕ್ಲಿಯರ್ ಫಿಗರ್ ಆಫ್ ಎಷ್ಟು ಜನ ಆಗಿದೆ ಏನಂತ ಗೊತ್ತಾಗ್ತದೆ. ಆಗ ಟ್ರಾಫಿಕಿಂದ ಕೊಟ್ಬಿಡ್ತೀವಿ ನಾವು ನಿಮಗೆ. ಯಾವಾಗ ಎಂದಿದ್ದು ಆ 50% ಡಿಸ್ಕೌಂಟ್ ಅಲ್ಲ? ಆಯಿತು. ಹಾಂ, 23rd ಇಷ್ಟು ಕಟ್ಟಿದ್ದಾರಾ? ಸೊ ಆ ಸ್ಕೀಮ್ ಕೊಟ್ಟ ಮೇಲೆ 42,600 ಜನ ಫೈನ್ ಕಟ್ಟಿದ್ದಾರೆ. ಆ 50% ಡಿಸ್ಕೌಂಟಲ್ಲಿ 1,07,00,000 ಆಗಿದೆ. ಹಾಂ, ಜನವರಿ 23rd ಈವರೆಗೆ 23/8 12/9 20 ಡೇಸ್ ಅನ್ಕೊಂಡು. ಇದು ವಾಲಂಟ್ರಿ ಪೇಮೆಂಟ್ ಅವ್ರು ಮಾಡೋದು ಅಷ್ಟೇ. ನಮ್ಮ ಲಿಮಿಟ್ಸ್ ಅಷ್ಟೇ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.